ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ. ಅರುಣಾ ಮಸಾಲಾ, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980. ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ತೆ, ನಮಸ್ಕಾರ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ದಟ್ ಈಸ್ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ವಾಹಿನಿ ನಮ್ಮ ಟಿವಿ ಮತ್ತು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು, ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಹಾಗೆಯೇ ಅರುಣಾ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ವೀಕ್ಷಕರೇ, ಅಡುಗೆ ಮನೆಯಲ್ಲಿ ನಾವು ತಯಾರಿಸುವಂತಹ ಆಹಾರ ಎಷ್ಟು ಶುದ್ಧವಾಗಿರುತ್ತೆ, ಎಷ್ಟು ರುಚಿ ಆಗುತ್ತೆ ಅಂಡ್ ಎಷ್ಟು ಜನರಿಗೆ ಇಷ್ಟ ಆಗುತ್ತೆ, ಇದು ಮೂರೂ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಪರಿಪೂರ್ಣವಾದಂತಹ ಅಡುಗೆ ಗೊತ್ತಿರಬೇಕಾದ್ರೆ ಅಡುಗೆಯಲ್ಲಿ ನಾವು ಪಳಗಿರಬೇಕು, ಅಥವಾ ಅಡುಗೆ ಮಾಡೋರ ಜೊತೆ ನಾವು ಕೂಡ ಅವ್ರಿಗೆ ಸ್ವಲ್ಪ ಹೆಲ್ಪ್ ಮಾಡ್ತಾ ಇರಬೇಕು. ಸೊ ನಮ್ಮ ಅಡುಗೆ ಮನೆಯಲ್ಲಿ ನಮ್ಗೆ ಎರಡೂ ಕಲೀಲಿಕ್ಕೆ ಸಿಗುತ್ತೆ. ಒಂದು ರುಚಿನೂ ನೋಡ್ಬೋದು, ಕಲೀಲಿಕ್ಕೂ ಸಿಗ್ಬೋದು, ಅವ್ರಿಗೆ ಹೆಲ್ಪ್ ಮಾಡಿದಾಗಲೂ ಆಗುತ್ತೆ. ಸೊ ಇವತ್ತು ನಮ್ಮ ಅಡುಗೆ ಮನೆಯಲ್ಲಿ ಅಡುಗೆ ಹೇಳ್ಕೊಡ್ಲಿಕ್ಕೆ ಯಾರಿದ್ದಾರೆ ಅಂತ ಹೇಳಿದ್ರೆ ಶ್ರೀಮತಿ ಸುಷ್ಮಿತಾ ಅವರಿದ್ದಾರೆ. ಸೊ ಬನ್ನಿ ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಬರ್ತಾ ಇರೋದು ನೀವು? ನಾನು ಕುಳ್ಳಾಯಿಂದ. ಓಕೆ, ಏನ್ ಮಾಡ್ಕೊಂಡಿದ್ದೀರಾ? ಮನೆಯಲ್ಲೇ ಇರೋದಾ, ಕೆಲಸ ಮಾಡ್ತೀರಾ? ಹೌಸ್ ವೈಫ್, ಮನೆಯಲ್ಲೇ ಇರೋದು. ಓಕೆ, ಸೊ ಏನ್ ನಿಮ್ಮ ಹವ್ಯಾಸಗಳೆಲ್ಲ ಏನು? ಹವ್ಯಾಸ ಅಂತ ಏನಿಲ್ಲ, ಈಗ ಸದ್ಯದ ಮಟ್ಟಿಗೆ ಏನಿಲ್ಲ. ಮುಂಚೆ ಜಾಬ್ ಮಾಡ್ತಾ ಇದ್ದೆ. ಏನ್ ಕೆಲಸ ಮಾಡ್ತಾ ಇದ್ರಿ ಮುಂಚೆ? ಅಕೌಂಟ್ಸ್ ನೋಡ್ತಾ ಇದ್ದೆ. ಓಕೆ, ಬಿಕಾಮ್ ಆಗಿದೆ, ಹಾಗೆ ಅಕೌಂಟ್ಸ್ ನೋಡ್ತಾ ಇದ್ದೆ. ಓಕೆ ಓಕೆ, ಸೊ ಅಕೌಂಟೆನ್ಸಿ ಇದ್ರ ಬಗ್ಗೆ ಕೆಲಸ ಮಾಡ್ತಾ ಇದ್ರಿ. ಸೊ ಅಡಿಗೆ ಬಗ್ಗೆ ಎಷ್ಟು ಆಸಕ್ತಿ ಇದೆ ನಿಮ್ಗೆ? ತುಂಬಾ ಆಸಕ್ತಿ ಇದೆ. ತುಂಬಾ ಆಸಕ್ತಿ. ಏನಾದ್ರೂ ರೆಸಿಪಿ ಎಲ್ಲ ಟ್ರೈ ಮಾಡ್ತಾ ಇರ್ತೇನೆ. ಟ್ರೈ ಮಾಡ್ತಾ ಇರ್ತೀರಾ? ನಮ್ಮ ರುಚಿ ನೋಡ್ತಾ ಇರ್ತೀರಾ? ನೋಡ್ತಾ ಇರ್ತೇನೆ. ಟ್ರೈ ಮಾಡಿದ್ದೀರಾ? ಟ್ರೈ ಮಾಡಿದ್ದೇನೆ. ಟ್ರೈ ಮಾಡಿ ಇಲ್ಲಿಗೆ ಬಂದದ್ದು. ಓ, ವೆರಿ ನೈಸ್, ತುಂಬಾ ಖುಷಿ ಆಯ್ತು ಮೇಡಮ್. ಏನ್ ಇವತ್ತು ನಮ್ಮ ಅಡಿಗೆ ಮನೆಯಲ್ಲಿ ಹೇಳ್ಕೊಡ್ತಾ ಇರೋದು? ನಾನು ಇವತ್ತು ಗೋಧಿ ಹಿಟ್ಟಿನಿಂದ ಮಾಡಿದ ಆಲೂ ಟಿಕ್ಕಿ. ಆಲೂ ಟಿಕ್ಕಿ. ಓಕೆ, ಇನ್ನೊಂದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಇಂದ ಮಿಲ್ಕ್ ಶೇಕ್ ಮಾಡ್ತಿದ್ದೆ. ಓ, ಡಾರ್ಕ್ ಫ್ಯಾಂಟಸಿ ಮಿಲ್ಕ್ ಶೇಕ್ ಒಂದು. ವೆರಿ ನೈಸ್. ಹೋಗೋ ನಮ್ಮ ಕಿಚನ್ ಗೆ ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದ್ರೆ ಏನ್ ಮಾಡ್ತಾ ಇರೋದು? ಫಸ್ಟ್ ನಾನು ಮಿಕ್ಸಿಂಗ್ ಬೌಲ್ ತಕೊಂಡು ಇದನ್ನು ಸ್ಮ್ಯಾಶ್ ಮಾಡಿದ ಬಟಾಟೆ ತಗೊಂಡಿದ್ದೇನೆ 2. ಓಕೆ, ಸೊ ಎಷ್ಟು ಪೊಟ್ಯಾಟೊ ತಗೊಂಡಿದ್ದೀರಾ? ನಾನು 1 ತಗೊಂಡಿದ್ದೇನೆ. ಓಕೆ, ಸೊ ಇದು ಬೇಯಿಸಿದಂತ ಪೊಟ್ಯಾಟೊ ನಾನು 1 ತಗೊಂಡಿದ್ದೇನೆ. ಕ್ವಾಂಟಿಟಿ ಜಾಸ್ತಿ ಮಾಡುವುದಾದ್ರೆ ಜಾಸ್ತಿ ತಗೊಂಡಿದ್ದೇನೆ. ಓಕೆ, ಸ್ಪೂನ್ ತಗೊಳ್ಳಿ. ಸೊ ಇದು ಬೇಯಿಸಿದ ಪೊಟ್ಯಾಟೊ ಅಲ್ವಾ? ಇದನ್ನು ಫುಲ್ ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀರಾ? ಓಕೆ. ಈರುಳ್ಳಿ ತಗೊಂಡಿದ್ದೇನೆ. ಓಕೆ, ಸೊ ಇದಿಷ್ಟು ಈರುಳ್ಳಿ ತಗೊಂಡಿದ್ದೀರಾ? ನಾನು ಒಂದು ಸಣ್ಣದು 1 ತಗೊಂಡಿದ್ದೇನೆ. ಓಕೆ ಓಕೆ. ಓಕೆ, ಸಾಕು. ಸ್ವಲ್ಪ ಜೀರಾ ಹಾಕ್ತಾ ಇದ್ದೇನೆ, ಅರ್ಧ ಸ್ಪೂನ್ ಅಷ್ಟು. ಓಕೆ, ಇದು ಒಳ್ಳೆ ಫ್ಲೇವರ್ ಕೊಡ್ತದೆ ನಮ್ಗೆ. ಎಕ್ಸಾಕ್ಟ್ಲಿ. ಈವನ್ ಅದು ಪರಾಟದಲ್ಲಿ ಬಂದಾಗಲೂ ಲುಕ್ ವೈಸ್ ಚೆನ್ನಾಗಿರುತ್ತೆ, ತಿನ್ನುವಾಗಲೂ ಒಳ್ಳೆ ಟೇಸ್ಟ್ ಬರುತ್ತೆ. ಗ್ರೀನ್ ಚಿಲ್ಲಿ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೇನೆ. ಮಕ್ಕಳಿಗೆಲ್ಲ ಕೊಡುವುದಾದ್ರೆ ನಾವು ಚಿಲ್ಲಿ ಫ್ಲೇಕ್ಸ್ ಯೂಸ್ ಮಾಡಿದ್ರೆ, ಯಾಕಂದ್ರೆ ಅವರಿಗೆ ಸ್ವಲ್ಪ ಖಾರ ಆಗ್ಬೋದು. ಹೌದು ಹೌದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಓಕೆ, ಅರ್ಧ ಸ್ಪೂನ್ ಅಷ್ಟು. ಸೊ ಇದೆಲ್ಲ ಹಾಕಿ ಮಿಕ್ಸ್ ಮಾಡಬೇಕು. ಓಕೆ, ಇದಕ್ಕೆ ಮಸಾಲ ಆಡ್ ಮಾಡ್ತಿದ್ದೇನೆ. ಅರುಣ ಮಸಾಲ. ಓಕೆ. ಜೀರಾ ಪೌಡರ್ ಹಾಕ್ಲಿಯಾ? ಅರ್ಧ ಸ್ಪೂನ್. ಇದು ಅರುಣಾದವರ ಜೀರಿಗೆ ಹುಡಿ. ಅರ್ಧ ಸ್ಪೂನ್ ಸಾಕಲ್ವಾ? ಸಾಕಲ್ಲ. ಗರಂ ಮಸಾಲ. ಸಾಕು. ಕೊರಿಯಾಂಡರ್.
ಸಾಕು. ಬೇರೆ ಓಕೆ ಅಷ್ಟೇ ಅಲ್ವಾ? ಸ್ವಲ್ಪ ಎಣ್ಣೆ ಹಾಕ್ತಿದ್ದೇನೆ ಇದಕ್ಕೇನೆ. ಹಾಕ್ಲಾ? ಹಾಕಿ. ಸೊ ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಅಂದ್ರೆ ಡ್ರೈ ಆಗಬಾರ್ದಂತ ಎಣ್ಣೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಹಾಕೋದು. ಓಕೆ. ನಮ್ದು ಮಿಕ್ಸಿಂಗ್ ರೆಡಿ ಆಗಿದೆ. ಫೈನಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೇನೆ. ಇದಕ್ಕೆ ಇನ್ನು ಕ್ಯಾರೆಟ್ ಕೂಡ ಹಾಕಬಹುದು. ಓಕೆ. ಸೊ ವೆಜಿಟೇಬಲ್ಸ್ ಎಲ್ಲ ಆಡ್ ಮಾಡಬಹುದು. ಹೌದು, ವೆಜಿಟೇಬಲ್ಸ್. ಓಕೆ. ಬೇಯಿಸಿ ಸ್ಮ್ಯಾಶ್ ಮಾಡಿ ಯೂಸ್ ಮಾಡಬೇಕು. ಓಕೆ. ಹೌದು. ಮಿಕ್ಸಿಂಗ್ ರೆಡಿ ಆಗಿದೆ. ಈಗ ಡೋ ಮಾಡ್ತಾ ಇದ್ದೇನೆ. ಸೊ ಇದು ಯಾವ್ದ್ರಲ್ಲಿ? ಚಪಾತಿ ಹಿಟ್ಟಲ್ಲೇ ಮಾಡೋದು? ಗೋಧಿ ಹಿಟ್ಟು. ಗೋಧಿ ಹಿಟ್ಟು ತಗೊಂಡಿದ್ದೇನೆ 1 ಕಪ್ ಅಷ್ಟು. ಯೂಶುವಲಿ ನಾವು ಚಪಾತಿಗೆ ಯಾವ ರೀತಿ ಮಿಕ್ಸ್ ಮಾಡ್ತೇವೆ ಅದೇ ತರ. ಓಕೆ. ಈಗ ಹೇಗೆ ಚಪಾತಿಯ ಸೈಜ್ ಅಲ್ಲಿ ಲಟ್ಟಿಸ್ಕೊಳ್ಳೋದಾ? ಚಪಾತಿ ಸೈಜ್ ಅಲ್ಲಿ ಲಟ್ಟಿಸಬೇಕು. ಓಕೆ. ಶೇಪ್ ರೌಂಡ್ ಬರದಿದ್ರು ಪರವಾಗಿಲ್ಲ. ಓಕೆ, ರೆಡಿ ಆಯ್ತು. ಇನ್ನು ಇದಕ್ಕೆ ಫಿಲ್ ಮಾಡಬೇಕು. ಫುಲ್ ರೌಂಡ್ ಅಲ್ಲಿ ಫುಲ್ ಫಿಲ್ ಮಾಡಬೇಕು. ಫುಲ್ ರೌಂಡ್ ಆಗಿ ಫಿಲ್ ಮಾಡಬೇಕೆಲ್ಲ. ಓಕೆ. ಚಪಾತಿ ಕೂಡ ಜಾಸ್ತಿ ತೆಳುವು ಆಗಬಾರ್ದು, ದಪ್ಪನೂ ಆಗಬಾರ್ದು. ಸೊ ಹದ ಪ್ರಮಾಣದಲ್ಲಿ ಆದ್ರೆ ಸಾಕು. ಓಕೆ. ಇದನ್ನ ನಮ್ಗೆ ಈಗ ರೋಲ್ ಮಾಡ್ಲಿಕ್ಕೆ ಉಂಟು. ಈ ತರ ರೋಲ್ ಮಾಡಬೇಕು. ಓಕೆ. ನೈಫ್ ಕೊಡಿ. ಓಕೆ, ತಗೊಳ್ಳಿ. ಇದನ್ನು ಇಷ್ಟು ಸಣ್ಣ ಶೇಪಲ್ಲಿ ಕಟ್ ಮಾಡಬೇಕು. ಓಕೆ. ಓಕೆ. ಮತ್ತೆ ಈ ತರ ಇದನ್ನು ಫೋಲ್ಡ್ ಮಾಡಿ ಅಲ್ಲೇ ತಟ್ಟೋದು. ಓಕೆ. ಓಕೆ. ಹೀಗೆ ಈ ಶೇಪ್ ತಂದ್ರೆ ಸಾಕು ರೌಂಡ್. ಓಕೆ. ಸೊ ಇದು ಹೇಗೆ ಅಂದ್ರೆ ಶಾಲೋ ಫ್ರೈನ ಡೀಪ್ ಫ್ರೈ ಮಾಡಿ? ಶಾಲೋ ಫ್ರೈ ಸಹ ಮಾಡಬಹುದು, ಡೀಪ್ ಫ್ರೈ ಸಹ ಮಾಡಬಹುದು. ಓಕೆ. ಸೊ ಇವತ್ತು ನಾವು ಮಾಡ್ತಾ ಇರೋದು ಏನಾಗುತ್ತೆ? ಶಾಲೋ ಫ್ರೈ. ಸೊ ಹಾಗಾದ್ರೆ ಇಟ್ಟು ಬಿಡುವಲ್ಲ ಕಾವಲಿ? ಓಕೆ. ಸೊ ಈ ತರ ಕಟ್ ಮಾಡಿ ಅಲ್ಲೇ ತಟ್ಟಿ ಬಿಡೋದಲ್ವಾ? ಓಕೆ. ಈ ತರ ರೌಂಡ್ ಶೇಪ್ ಬಂದ್ರೆ ಸಾಕು ನಮ್ಗೆ. ಸೊ ನಾ ಅನ್ಕೊಂಡಿದ್ದೆ ಇದೊಂಥರ ಪರೋಟ ತರ ಇದ್ರಲ್ಲಿ ಬ್ಲೆಂಡ್ ಮಾಡಿ ಮತ್ತೆ ಲಟ್ಟಿಸ್ಲಿಕ್ಕಿದೆ, ಆ ತರ ಏನಿರ್ಬೋದು ಅಂತ ನಾನ್ ಥಿಂಕ್ ಮಾಡ್ತಾ ಇದ್ದೆ. ಇದೊಂಥರ ಬೇರೆನೇ ಇದೆ ಅಲ್ವಾ? ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ. ಟಿಫಿನ್ ಬಾಕ್ಸ್ ಗೆ ಕೂಡ ಹಾಕಬಹುದು. ಕರೆಕ್ಟ್. ಒಂದೇ ರೀತಿ ತಿಂದು ಬೇಜಾರಾಗಿದ್ರೆ ಹೌದು, ಎಕ್ಸಾಕ್ಟ್ಲಿ. ಅಲ್ಲ, ಇದು ಟೇಸ್ಟ್ ನೋಡ್ತಾ ಇರೋದು ನಾನು ಕೂಡ ಫಸ್ಟ್ ಟೈಮ್. ಯಾಕಂದ್ರೆ ಜಾಸ್ತಿಯಾಗಿ ಚಪಾತಿ ಒಳಗಡೆ ಈ ಪೊಟ್ಯಾಟೊ ರೋಲ್ ಮಾಡಿ ಕೊಡ್ತಾರೆ ಅಥವಾ ಅದ್ರ ಜೊತೆ ಬ್ಲೆಂಡ್ ಮಾಡಿ ಪರೋಟ ತರ ಮಾಡ್ತಾರೆ. ಇದೊಂಥರ ಬೇರೆನೆ. ಓಕೆ. ಸೊ ಕಾವಲಿಗೆ ಏನು ಎಣ್ಣೆ ಹಾಕಬೇಕಂತ? ಹೌದು. ಸೊ ಇದು ಒನ್ ಆಫ್ ದಿ ಬೆಸ್ಟ್ ಆಯಿಲ್. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ಹೆಲ್ದಿ ಆಯಿಲ್ ಆ್ಯಂಡ್ ಕೊಲೆಸ್ಟ್ರಾಲ್ ಆಗಿರ್ಬೋದು, ಕೆಮಿಕಲ್ ಅದೆಲ್ಲ ಏನೂ ಇಲ್ಲ. ಈ ಥರ ಎಣ್ಣೆ ಇಲ್ಲಿ ಮಾಡುವಂತಹ ಒಂದು ಫುಡ್ ಏನಿದೆ ಅದು ಯಾವಾಗಲೂ ಹೆಲ್ದಿ ಇರಬೇಕು. ಸೊ ವೆರಿ ನೈಸ್. ಸೊ ಎಲ್ಲರ ಚಾಯ್ಸ್ ಜಾಸ್ತಿಯಾಗಿ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲೇ ಇರುತ್ತೆ. ಒಂದೊಂದೇ ಹಾಕೋಣ. ಓಕೆ. ಸೊ ಇದು ಮತ್ತೆ ಈ ತರ ಶಾಲೋ ಫ್ರೈ ಮಾಡ್ಕೊಂಡು ಬಿಡೋದು. ಡೀಪ್ ಫ್ರೈ ಕೂಡ ಮಾಡಬಹುದು. ಸೊ ಎರಡರದೊಂದು ಬೇರೆ ಬೇರೆ ಟೇಸ್ಟ್ ಇರಬಹುದಲ್ವಾ? ಡಿಫರೆಂಟ್ ಇರ್ತದೆ. ಹೌದು. ಇದು ಎಲ್ಲ ಜಾಸ್ತಿಯಾಗಿ ಪರೋಟ ಬಿಗಿನರ್ಸ್ ಅಂತ ಹೇಳ್ತಾರಲ್ವಾ, ಪರೋಟ ಲಟ್ಟಿಸ್ಲಿಕ್ಕೆ ಗೊತ್ತಿಲ್ಲದಿದ್ರೆ ಈ ತರ ಮಾಡ್ಕೊಳ್ಬಹುದು. ಹೌದು. ಶೇಪ್ ಕೂಡ ನಮಗೆ ಬರ್ಬೇಕಂತ ಇಲ್ಲ ಅಲ್ಲ, ಅಲ್ಲೇ ಒಂದು ಶೇಪ್ ಕೊಡೋದು, ಹಾಕೋದು, ಕಟ್ ಮಾಡೋದು, ತಟ್ಟೋದು, ಇಡೋದು. ತಿರುವಿ ಹಾಕಬೇಕು.
ಸೊ ಇದು ಇದೇ ತರ ತಿನ್ನೋದು ಅಥವಾ ಹೇಗೆ? ಇದಕ್ಕೆ ಚಟ್ನಿ ಸಾಸ್ ಇಲ್ಲ ಬೇಕಂತೆಲ್ಲ ಚಟ್ನಿ, ಯಾಕಂದ್ರೆ ಒಳಗಡೆ ಪೊಟ್ಯಾಟೊ ಎಲ್ಲ ಇರ್ತದೆ, ಮಸಾಲ ಎಲ್ಲ ಮೊದಲೇ ನಾವು ಆಡ್ ಮಾಡ್ತಿರ್ತೀವಿ, ಅದರಿಂದ ಯಾವುದು ಅವಶ್ಯಕತೆ ಇಲ್ಲ. ಓಕೆ ಓಕೆ. ಸಾಸ್ ಬೇಕಿದ್ರೆ ಸಾಸ್ ಅಲ್ಲಿ ತಿನ್ಬೋದು. ಓಕೆ. ಮತ್ತೆ ಪೊಟ್ಯಾಟೊ ಮತ್ತು ಒಳಗಡೆ ಬೆಂದಿರೋದ್ರಿಂದ ಜಾಸ್ತಿ ಇದು ಫ್ರೈ ಆಗಬೇಕಾಗುತ್ತಾ? ಇಲ್ಲ ಇಲ್ಲ ಅಲ್ಲ. ಸೊ ಮನೆಯಲ್ಲಿದ್ದಾಗ ಇದೇ ತರ ಎಲ್ಲ ಅಡಿಗೆ ಮಾಡಿ ಬೇರೆ ಬೇರೆ ಟ್ರೈ ಮಾಡ್ತಾ ಇರ್ತೀರಾ? ಓಕೆ. ಸೊ ಹೇಗಿರುತ್ತೆ ಮನೆಯಲ್ಲಿ ಎಲ್ಲ ರೆಸ್ಪಾನ್ಸ್ ಹೇಗಿರುತ್ತೆ ಅಂದ್ರೆ ನೀವು ಹೊಸ ಅಡಿಗೆ ಮಾಡಿದಾಗ? ಇಲ್ಲ, ರೆಸ್ಪಾನ್ಸ್ ಒಳ್ಳೇದಿರುತ್ತೆ. ಸೊ ಯಾವತ್ತಾದ್ರೂ ಅಡಿಗೆ ಹೊಸತು ಟ್ರೈ ಮಾಡಿ ಅದು ಫ್ಲಾಪ್ ಆದದಿದೆಯಾ? ಫ್ಲಾಪ್ ಆದದ್ದು ಇದೆ. ಓಕೆ. ಇದನ್ನು ಬೇಕಾದ್ರೆ ಮೊಟ್ಟೆ ಬೀಟ್ ಮಾಡಿ ಅದರಲ್ಲಿ ಡಿಪ್ ಮಾಡಿ ಕೂಡ ಮಾಡಬಹುದು ಅಲ್ವಾ? ವೆರಿ ನೈಸ್. ಅದು ಇನ್ನೊಂದು ಬೇರೆ ಟೇಸ್ಟ್ ಇರಬಹುದು. ಹೌದು. ಕಲರ್ ಚೇಂಜ್ ಆಗ್ತಾ ಬಂದಿದೆ. ಓಕೆ. ಸೊ ಒಂತರ ಮಿನಿ ಪರೋಟ ತರ ಅಲ್ವಾ? ಈ ಕಲರ್ ಬರಬೇಕು. ಓಕೆ. ಸೊ ಹಾಗಾದ್ರೆ ಆಗ್ತಾ ಬಂತು. ಎಸ್. ಗ್ಯಾಸ್ ಆಫ್ ಮಾಡೋದಲ್ಲ? ಓಕೆ. ಎಸ್. ಸೊ ಇದರ ಶೇಪ್ ಅಂಡ್ ದ ಲುಕ್ ತುಂಬಾ ಅಟ್ರಾಕ್ಟ್ ಮಾಡುತ್ತೆ ಅಲ್ವಾ? ಹೌದು. ಸರ್ವಿಂಗ್ ಮಾಡ್ತಾ ಇದ್ದೇನೆ. ಎಸ್. ಬಿಸಿಯಾದ ಗೋಧಿ ಹಿಟ್ಟಿನಿಂದ ಮಾಡಿದ ಆಲೂ ಟಿಕ್ಕಿ ರೆಡಿ ಆಗಿದೆ. ಟೇಸ್ಟ್ ಮಾಡಿ ವೀಕ್ಷಕರಿಗೆ ಕೂಡ ಖಂಡಿತ. ಥ್ಯಾಂಕ್ ಯು ಸೋ ಮಚ್. ವೆರಿ ನೈಸ್. ಸೊ ಆಲೂ ಟಿಕ್ಕಿ ಅಂತ ಮಾಡಿಕೊಟ್ಟಿದ್ದಾರೆ. ಒಂಥರ ಮಿನಿ ಪರೋಟ ತರನೂ ಇದೆ. ಸೊ ನೋಡಿ ಸೈಜ್ ಎಷ್ಟು ಚೆನ್ನಾಗಿದೆ. ಆಕ್ಚುಲಿ ನೋಡಿದಾಗಲೂ ಖುಷಿ ಆಗುತ್ತೆ, ತಿನ್ನುವ ಅಂತ ಮನಸ್ಸಾಗುತ್ತೆ. ಬಟ್ ಇದನ್ನು ಮಾಡ್ಕೊಳ್ಳುವ ವಿಧಾನ ಹೇಗಂತ ನೀವು ನೋಡ್ಕೊಂಡು ಬನ್ನಿ. ಟೇಸ್ಟ್ ನಾನು ಆಮೇಲೆ ಹೇಳ್ತೇನೆ. ವೀಟ್ ಆಲೂ ಟಿಕ್ಕಿ ತಯಾರಿಸುವ ವಿಧಾನ. ಮೊದಲು ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಹೆಚ್ಚಿದ ಈರುಳ್ಳಿ, ಜೀರಿಗೆ, ಹಸಿಮೆಣಸು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರುಣ ಜೀರಿಗೆ ಪುಡಿ, ಗರಂ ಮಸಾಲ ಪುಡಿ, ಧನಿಯಾ ಪುಡಿ, 1 ಚಮಚದಷ್ಟು ಎಣ್ಣೆ, ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಕಲಸಿಕೊಳ್ಳಿ. ನಂತರ ಗೋಧಿ ಅಂಟನ್ನು ಲಟ್ಟಿಸಿ ತಯಾರಿಸಿದ ಹೂರಣವನ್ನು ಹರಡಿ. ಆನಂತರ ಮಡಚಿ ಚಿಕ್ಕ ತುಂಡುಗಳನ್ನು ಮಾಡಿಕೊಳ್ಳಿ. ಬಳಿಕ ತುಂಡುಗಳನ್ನು ಒತ್ತಿ ಕಾದ ತವಾದ ಮೇಲೆ ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಹೊಂಬಣ್ಣ ಬರುವವರೆಗೂ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ವೀಟ್ ಆಲೂ ಟಿಕ್ಕಿ ಸವಿಯಲು ಸಿದ್ಧ. ಸೊ ವೀಕ್ಷಕರೇ, ಆಲೂ ಟಿಕ್ಕಿ ಅಂತೂ ರೆಡಿ ಆಯ್ತು. ಸೊ ನೆಕ್ಸ್ಟ್ ಇನ್ನೊಂದು ಮಿಲ್ಕ್ ಶೇಕ್, ಅದು ಕೂಡ ಡಾರ್ಕ್ ಫ್ಯಾಂಟಸಿ ಫ್ಲೇವರ್ ಅಲ್ಲಿ. ಸೊ ಏನೆಲ್ಲ ಬೇಕು ಅದಕ್ಕೆ ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ರೆಡಿ ಮಾಡಿ ಇಟ್ಟಿರ್ತೇವೆ. ಅಲ್ಲಿ ತನಕ ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರು ಅರ್ಪಿಸುವಂತಹ ನಮ್ಮ ಸವಿರುಚಿ ಅಡುಗೆ ಮನೆ ನಮ್ದು ಹೊಸ ರುಚಿ ನಿಮ್ದು ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಭದ್ರಾವತಿ, ಹಾಗೆಯೇ ಅರುಣ ಮಸಾಲೆಗಳು, ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್ ಮತ್ತು ಸತ್ಯನಾಥ್ ಸ್ಟೋರ್ಸ್. ಸೊ ವೀಕ್ಷಕರೇ, ಆಗಲೇ ನಾನು ಹೇಳಿದೆ ಒಂದು ಮಿಲ್ಕ್ ಶೇಕ್ ಮಾಡ್ತಾರೆ, ಅದು ಕೂಡ ಡಾರ್ಕ್ ಫ್ಯಾಂಟಸಿ ಬಿಸ್ಕಿಟ್ ಅನ್ನೆಲ್ಲ ಯೂಸ್ ಮಾಡಿಕೊಂಡು. ಸೊ ಸಮಥಿಂಗ್ ಇಂಟ್ರೆಸ್ಟಿಂಗ್ ಇದೆ, ಬನ್ನಿ ಯಾವ ರೀತಿ ಅಂತ ನೋಡ್ಕೊಳ್ಳೋ. ಎಸ್ ಮೇಡಮ್, ಸೊ ಡಾರ್ಕ್ ಫ್ಯಾಂಟಸಿ ಅಂತ ಹೇಳಿದ್ರೆ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಿಗೂ ಇಷ್ಟ. ಸೊ ಅದನ್ನು ಯೂಸ್ ಮಾಡ್ಕೊಂಡು ನೀವು ಮಿಲ್ಕ್ ಶೇಕ್ ಅಂತ ಹೇಳಿದಿರಾ. ಸೊ ಹೇಗೆ ಮೇಡಮ್ ಸ್ಟಾರ್ಟ್ ಮಾಡುವ? ಮೊದಲಿಗೆ 2 ಮಾರಿ ಬಿಸ್ಕಿಟ್ ತಗೊಂಡಿದ್ದೇನೆ. ಮಾರಿ ಬಿಟ್ಟ ಅದೇ ಬಿಸ್ಕಿಟ್ ಆಗುತ್ತಾ? ಅದೇ ಬಿಸ್ಕಿಟ್ ಬೇಕಾಗುತ್ತಾ? ಇಲ್ಲ ಇಲ್ಲ, ಯಾವ್ದು ಕೂಡ ಆಗ್ಬೋದು. ನಾನು ಇದು ತಗೊಂಡಿದ್ದೇನೆ. ಇದನ್ನು ಕ್ರಶ್ ಮಾಡಬೇಕು. ಓಕೆ, ಮಿಕ್ಸ್ ಇಲ್ಲ? ಹೌದು. ಒಂದು ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್, 2 ಮಾರಿ ಬಿಸ್ಕೆಟ್ ತಗೊಂಡಿದ್ದೇನೆ. ಅದನ್ನು ಸ್ವಲ್ಪ ಹುಡಿ ಮಾಡೋದು. ಹೌದು. ಓಕೆ, ಅಷ್ಟೇ ಅಲ್ವಾ? ಹಾ, ಕ್ರಶ್ ಆಗಿದೆ. ಸೊ ಇದು ಹುಡಿ ಆದ್ರೆ ಆಯ್ತು. ಇದನ್ನೊಂದು ಕ್ರಶ್ ಮಾಡಿದ್ದನ್ನು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ.
ಓಕೆ. ನೆಕ್ಸ್ಟ್ ಇದೇ ಮಿಕ್ಸಿ ಜಾರಿಗೆ ನಾನು 3 ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ ಹಾಕಿ ಓಕೆ ಇದನ್ನು ಕೂಡ ಗ್ರೈಂಡ್ ಮಾಡಲಿಕ್ಕೆ ಇದೆ. ಸೊ ಇದು ಡಾರ್ಕ್ ಫ್ಯಾಂಟಸಿಯನ್ನೇ ಆಗಬೇಕಾ ಅಥವಾ ಚಾಕ್ಲೇಟ್ ಮಿಕ್ಸ್ ಇರುವಂತದ್ದು ಆಗುತ್ತೆ? ಇದರಲ್ಲಿ ಚಾಕ್ಲೇಟ್ ಮಿಕ್ಸ್ ಯಾವುದು ಕೂಡ ಆಗ್ತದೆ, ಚಾಕ್ಲೇಟ್ ಇರುವಂತ. ಓಕೆ ಓಕೆ. ಈ ಫ್ಲೇವರ್ ಬರ್ಲಿಕ್ಕೆ ನಾನು ಚಾಕ್ಲೇಟ್ ಫ್ಲೇವರ್ ಬರ್ಲಿಕ್ಕೆ ನಾನು ಡಾರ್ಕ್ ಫ್ಯಾಂಟಸಿ ತಗೊಂಡಿದ್ದೆ. ಸರಿ ಸರಿ. ಓಕೆ. ನಂತರ ಹಾಲು ಹಾಕ್ತಿದ್ದೇನೆ ಸ್ಪೂನ್. ಸ್ವಲ್ಪ ಹಾಲು ಹಾಕಿ ಸ್ವಲ್ಪ ಇಡ್ತೇನೆ. ಓಕೆ. 1 ಸ್ಪೂನ್ ಅಷ್ಟು ಹಾಕ್ತಿದ್ದೇನೆ. ಸರಿ. ಮತ್ತೆ ಐಸ್ ಕ್ರೀಮ್. ಓಕೆ. ಸೊ ಐಸ್ ಕ್ರೀಮ್ ಯಾವ ಫ್ಲೇವರ್? ವೆನಿಲಾನೇ ಆಗುತ್ತೆ. ವೆನಿಲಾ 2 ಸ್ಕೂಪ್ ಹಾಕ್ತಾ ಇದ್ದೇನೆ ವೆನಿಲಾ. ಸೊ ಇದು ಮತ್ತೆ ಸರ್ವಿಂಗ್ ಮಾಡಲಿಕ್ಕೆ ಬೇಕು. ಸರಿ. ಹೌದು. ಓಕೆ. ಇದನ್ನು ಗ್ರೈಂಡ್ ಮಾಡೋದಾ? ಹೌದು. ಸೊ ಇದಿಷ್ಟನ್ನು ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ತಗೊಳ್ಳಿ. ಬೌಲಿಗೆ ಹಾಕ್ತೀನಿ. ಓಕೆ. ಸೊ ಇದೊಂಥರ ದಪ್ಪವಾಗಿ ಬರುತ್ತೆ ಅಲ್ವಾ? ಮಿಲ್ಕ್ ಶೇಕ್ ಅಂದಮೇಲೆ ಸ್ವಲ್ಪ ದಪ್ಪವಾಗಿ ಇರುತ್ತೆ. ಹೌದು. ಓಕೆ. ಇನ್ನು ಗ್ಲಾಸ್ ಕೊಡಿ. ಓಕೆ. ಸ್ವಲ್ಪ ಗ್ಲಾಸ್ಗೆ ಡೆಕೋರೇಟ್ ಮಾಡಲಿಕ್ಕಿದೆ. ನಾನು ಚಾಕ್ಲೇಟ್ ಸಿರಪ್ ತಗೊಂಡಿದ್ದೆ. ಓಕೆ. ಚಾಕ್ಲೇಟ್ ಸಿರಪ್ ಇಲ್ಲ ಅಂದ್ರೆ ಯಾವ್ದ್ರ ನಮ್ಮ ಚಾಕ್ಲೇಟ್ ಅನ್ನು ಮೆಲ್ಟ್ ಮಾಡಿ ಸಿರಪ್ ತರ ಯೂಸ್ ಮಾಡಬಹುದು. ಓಕೆ. ಸೊ ಈ ತರ ಚಾಕ್ಲೇಟ್ ಸಿರಪ್ ಅಲ್ಲಿ ಡಿಪ್ ಮಾಡೋದು. ನಂತರ ನಾವಾಗ ಹುಡಿ ಮಾಡ್ಕೊಂಡಿಟ್ಟಿದ್ದೇವೆಲ್ಲ ಅದರಲ್ಲಿ ಸ್ವಲ್ಪ ಡಿಪ್ ಮಾಡಬೇಕು. ಓಕೆ. ಸೊ ಇದೆಲ್ಲ ಕಣ್ಣಿನ ತೃಪ್ತಿಗೆ ಅಲ್ವಾ? ಬೈ ಟು ಮೇಕ್ ಅಟ್ರಾಕ್ಷನ್, ಚೆನ್ನಾಗಿ ಕಾಣಬೇಕು ಅಂತ. ಓಕೆ. ಮೊದಲು ನೋಡುವಾಗ ಕೂಡ ನಮ್ಗೆ ಅಟ್ರಾಕ್ಟ್ ಕಾಣಬೇಕು. ಕರೆಕ್ಟ್ ಕರೆಕ್ಟ್. ಯಾವುದೇ ಫುಡ್ ಆಗಿರ್ಲಿ ನೋಡ್ಲಿಕ್ಕೆ ಕೂಡ ಅಲ್ವಾ ಚೆನ್ನಾಗಿರ್ಬೇಕು. ಹೌದು. ಕಣ್ಣಿಗೆ ಹಿಡಿಸಿದಾಗ ಅದು ಬಾಯಿಗೆ ಆಹ್ವಾನ ಕೊಡುತ್ತೆ ಅಂತ ಹೇಳ್ತಾರೆ. ಹಾಲನ್ನು ಮಿಕ್ಸ್ ಮಾಡ್ತಿದ್ದೇನೆ. ಓಕೆ. ಹಾಕ್ತಾ ಇದ್ದೇನೆ. ಓಕೆ. ಓಕೆ. ಐಸ್ ಕ್ರೀಮ್ ಕೊಡಿ. ಇದನ್ನು ಮೇಲ್ಗಡೆ ಹಾಕೋದು. ಓಕೆ. ಓಕೆ. ಸ್ವಲ್ಪ ಸಿರಪ್ ಹಾಕ್ತಿದ್ದೇನೆ ಉಳಿದದ್ದು. ಓಕೆ. ಸೊ ಆಕ್ಚುಲಿ ಇದರಲ್ಲಿ ಮಾಡುವಂತಹ ಇಂಗ್ರೀಡಿಯೆಂಟ್ಸ್ ಗಳು ಹಾಕಿದ ನಂತರ ಅದೆಲ್ಲ ತುಂಬಾ ಈಸಿ. ಬಟ್ ಇದನ್ನು ಅಟ್ರಾಕ್ಟಿವ್ ವೇ ಮಾಡ್ಕೊಳ್ಳೋದು ಸ್ವಲ್ಪ ಟೈಮ್. ಮನೆಯಲ್ಲಿ ಇದ್ದದ್ದ ಐಟಮ್ ಅಲ್ಲಿ ನಾವು ಯೂಸ್ ಮಾಡ್ಕೊಳ್ಬಹುದು. ಹೌದು.
ಬಿಸ್ಕಿಟ್ ನಾರ್ಮಲಿ ಮನೆಯಲ್ಲಿ ಇರುತ್ತೆ. ಹೌದು, ಮಕ್ಕಳಿಗೆ ಕೂಡ ಇಷ್ಟ ಆಗುತ್ತೆ ಇದು. ಕರೆಕ್ಟ್. ಸ್ವಲ್ಪ ಮೇಲ್ಗಡೆದನ್ನು ಹಾಕ್ತಿದ್ದೇನೆ. ಮತ್ತೆ ಇದು ಆಪ್ಷನಲ್ ಕ್ಯಾಶು ತಗೊಂಡಿದ್ದೇನೆ, ಸಣ್ಣ ಸಣ್ಣದಾಗಿ ಕಟ್ ಮಾಡಿ. ಇದೊಂಥರ ಮಿಲ್ಕ್ ಶೇಕ್ ವಿತ್ ಐಸ್ ಕ್ರೀಮ್ ತರ ಆಯ್ತು. ಹೌದು. ಮತ್ತೆ ಡಾರ್ಕ್ ಫ್ಯಾಂಟಸಿ ಇದರಲ್ಲಿ ಇದೆ ಅಂತ ಹೇಳಿ. ಓಕೆ, ಎಸ್, ರೆಡಿ ಆಗಿದೆ ನಮ್ಮ ಡಾರ್ಕ್ ಫ್ಯಾಂಟಸಿ ಮಿಲ್ಕ್ ಶೇಕ್ ರೆಡಿ. ಎಸ್ ಮೇಡಮ್, ಒಂದು ಗ್ಲಾಸ್ ನಿಮ್ಗೆ. ಓಕೆ, ಎಸ್. ಸೊ ವೀಕ್ಷಕರೇ, ಬಹಳ ಚೆನ್ನಾಗಿ ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್, ಅದು ಕೂಡ ಇದ್ದಂತಹ ಸಲೀಸಾಗಿರುವಂತಹ ಇಂಗ್ರೀಡಿಯೆಂಟ್ಗಳನ್ನು ಬಳಸ್ಕೊಂಡು ತುಂಬಾನೇ ಚೆನ್ನಾಗಿರುವಂತಹ ಒಂದು ಮಿಲ್ಕ್ ಶೇಕ್ ಲುಕ್ ವೈಸ್ ತುಂಬಾನೇ ಅಟ್ರಾಕ್ಟ್ ಮಾಡ್ತಾ ಇದೆ. ಟೇಸ್ಟ್ ಆಮೇಲೆ ಹೇಳ್ತಾನೆ, ಬಟ್ ಮಾಡ್ಕೊಳ್ಳೋ ವಿಧಾನ ಹೇಗಂತ ನೋಡ್ಕೊಂಡು ಬನ್ನಿ. ಫ್ಯಾಂಟಸಿ ಮಿಲ್ಕ್ ಶೇಕ್ ತಯಾರಿಸುವ ವಿಧಾನ. ಮೊದಲಿಗೆ 2 ರಿಂದ 3 ಪ್ಲೇನ್ ಬಿಸ್ಕೆಟನ್ನು ಹಾಗೂ 1 ಫ್ಯಾಂಟಸಿ ಬಿಸ್ಕೆಟನ್ನು ಪುಡಿ ಮಾಡಿಕೊಳ್ಳಿ. ನಂತರ 4 ರಿಂದ 5 ಡಾರ್ಕ್ ಫ್ಯಾಂಟಸಿ ಬಿಸ್ಕೆಟ್ಗೆ ಸ್ವಲ್ಪ ಹಾಲು, 2 ರಿಂದ 3 ಸ್ಕೂಪ್ನಷ್ಟು ವೆನಿಲಾ ಐಸ್ ಕ್ರೀಮ್ ಹಾಕಿ ಬ್ಲೆಂಡ್ ಮಾಡಿಕೊಳ್ಳಿ. ನಂತರ ಬೇಕಾಗುವಷ್ಟು ಹಾಲನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳಿ. ಬಳಿಕ ಸರ್ವಿಂಗ್ ಗ್ಲಾಸ್ನ ಮೇಲೆ ಚಾಕ್ಲೇಟ್ ಸಿರಪನ್ನು ಉದುರಿಸಿ ಚಾಕ್ಲೇಟ್ ಪುಡಿಯಿಂದ ಅಲಂಕರಿಸಿ ಸರ್ವ್ ಮಾಡಿ. ಮೇಲಿನಿಂದ 1 ಸ್ಕೂಪ್ ಐಸ್ ಕ್ರೀಮ್ ಹಾಕಿ ಚಾಕ್ಲೇಟ್ ಸಿರಪ್ ಹಾಗೂ ಗೋಡಂಬಿಯನ್ನು ಉದುರಿಸಿ. ಈಗ ಚಿಲ್ಡ್ ಫ್ಯಾಂಟಸಿ ಮಿಲ್ಕ್ ಶೇಕ್ ಸವಿಯಲು ಬಲು ಸ್ವಾದಿಷ್ಟ. ಎಸ್ ಮೇಡಮ್, ಸೊ ಎರಡೂ ಕೂಡ ಒನ್ ಆಫ್ ದಿ ಅಟ್ರಾಕ್ಟಿವ್ ಡಿಶಸ್ ಅಂತ ಹೇಳ್ಬೋದು. ಇದು ಒಂಥರ ಕ್ಯೂಟ್ ಆಗಿ ಸಣ್ಣದಾಗಿ ಚೆನ್ನಾಗಿದೆ, ಆ್ಯಂಡ್ ಮಿಲ್ಕ್ ಶೇಕ್ ಅಂತೂ ಇನ್ವೈಟಿಂಗ್ ಅಂತ ಹೇಳ್ತಾರಲ್ವ, ಆ ಥರ. ಟೇಸ್ಟ್ ನೋಡು ಅಲ್ವಾ? ಎಸ್ ಮೇಡಮ್, ಇದರ ಟೇಸ್ಟ್ ನೋಡು ಹಾಗಾದ್ರೆ. ಸೊ ವಾವ್, ತುಂಬ ಚೆನ್ನಾಗಿದೆ ರಿಯಲಿ. ನಾನು ಹೇಳ್ದೆ ಅಲ್ವಾ, ಇದನ್ನು ನಾನು ಟೇಸ್ಟ್ ಇಷ್ಟೋ ತನಕ ನೋಡಿಲ್ಲ. ಬಟ್ ಏನೋ ಒಂದು ಪರೋಟನೂ ಅಲ್ಲ, ಆ ಕಡೆ ಚಪಾತಿನೂ ಅಲ್ಲ, ಅದು ಅಲ್ಲ, ಬಟ್ ಇಟ್ಸ್ ಸಮಥಿಂಗ್ ಡಿಫ್ರೆಂಟ್ ಟೇಸ್ಟ್. ಸಾಫ್ಟ್ ಆಗಿ ಆ ಹಿಟ್ಟಿನ ಜೊತೆ ಆ ಒಳಗಡೆ ಹಾಕಿದಂತಹ ಮಿಕ್ಸಿಂಗ್ ಏನಿದೆ, ಆ ಪೊಟ್ಯಾಟೊ ಜೊತೆಗೆ ಆ ಆನಿಯನ್, ಪ್ರತಿ ಬೈಟಲ್ಲಿ ಅದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಆ್ಯಂಡ್ ಸಾಸ್ ಜೊತೆ ಇದೇ ಥರ ಡಿಪ್ ಮಾಡಿ ನನಗನ್ನಿಸುತ್ತೆ ಒಂದು 10-12 ತಿನ್ಬೋದು ಕುತ್ಕೊಂಡು ಅಲ್ವಾ? ಖುಷಿ ಆಗುತ್ತೆ. ವೆರಿ ನೈಸ್, ವಂಡರ್ಫುಲ್. ಸೊ ಮಾಡ್ಲಿಕ್ಕೂ ಈಸಿ, ಟೇಸ್ಟ್ ಕೂಡ ಚೆನ್ನಾಗಿದೆ, ಚೆನ್ನಾಗಾಗುತ್ತೆ ಅಲ್ವಾ? ಎಸ್, ವೆರಿ ನೈಸ್. ಸೊ ಮಿಲ್ಕ್ ಶೇಕ್ ಟೇಸ್ಟ್ ನೋಡು ಅಲ್ವಾ? ಎಸ್. ಬಟ್ ನಾನು ಆಗಲೇ ಹೇಳ್ದಾಗೆ ಇದು ಒಂಥರ ಐಸ್ ಕ್ರೀಮ್, ಮಿನಿ ಐಸ್ ಕ್ರೀಮ್ ಇದಾಗಿದೆ. ಎಲ್ಲನೂ ಇದರಲ್ಲಿ ಡೆಕೋರೇಟ್ ಮಾಡಿ ಕೊಟ್ಟಿದ್ದೀರಾ. ಟೇಸ್ಟ್ ನೋಡುವ. ಆಹಾ, ತುಂಬ ಚೆನ್ನಾಗಿದೆ. ಡಾರ್ಕ್ ಫ್ಯಾಂಟಸಿಯ ಆ ರಿಚ್ನೆಸ್ ಏನಿದೆ, ಡಾರ್ಕ್ ಫ್ಯಾಂಟಸಿ ಬಿಸ್ಕಿಟೇ ಎಲ್ರಿಗೂ ಇಷ್ಟ. ಇಟ್ಸ್ ಅ ರಾಯಲ್ ಬಿಸ್ಕಿಟ್, ಆ್ಯಂಡ್ ಅದರ ಒಂದು ಟೇಸ್ಟ್ ಐಸ್ ಕ್ರೀಮ್ ಜೊತೆ ಮತ್ತು ಹಾಲಿನ ಜೊತೆ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಪರ್ಫೆಕ್ಟ್ ಬ್ಲೆಂಡ್ ಆಗಿದೆ, ಆ್ಯಂಡ್ ಮನೆಯಲ್ಲಿ ಮಾಡಿದಂಥ ಟೇಸ್ಟ್ ಎದ್ದು ಕಾಣುತ್ತೆ. ತುಂಬ ಚೆನ್ನಾಗಿದೆ ಮೇಡಮ್. ಹೇಗೆ ಅನಿಸ್ತು ನಿಮಗೆ ನಮ್ಮ ಕಿಚನಲ್ಲಿ? ತುಂಬ ಖುಷಿ ಆಯಿತು. ಖುಷಿ ಆಯ್ತು. ಸೊ ನಮ್ಗೆ ಕೂಡ ತುಂಬ ಖುಷಿ ಆಯ್ತು. ಇದ್ದಂತಹ ಸಣ್ಣ ಸಣ್ಣ ಇಂಗ್ರೀಡಿಯೆಂಟ್ಸ್ಗಳಲ್ಲಿ ತುಂಬಾ ಚೆನ್ನಾಗಿರುವಂತಹ ಐಟಮ್ಸ್ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಮೇಡಮ್, ಇದು ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್ ಅವರ ಕಡೆಯಿಂದ ಒಂದು ಸಣ್ಣ ಗಿಫ್ಟ್ ನಿಮಗೆ. ಹಾಗೆಯೇ ಸಂತೋಷ್ ರೈಸ್ ಮಿಲ್ಸ್ ಅವರ ಕುಚ್ಚಲಕ್ಕಿ, ಸೊ ಅವರ ಕಡೆ ಒಂದು ಸಣ್ಣ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ವೀಕ್ಷಕರೇ, ಒಂದು ಚೆನ್ನಾಗಿರುವಂತಹ ಗಾದೆ ಮಾತು ಕೇಳಿರ್ತೀರಾ, ಆರೋಗ್ಯವೇ ಭಾಗ್ಯ ಅಂತ ಹೇಳ್ತಾರೆ. ಸೊ ಯಾವಾಗ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ ಆಗ ಎಲ್ಲನೂ ಚೆನ್ನಾಗಿರುತ್ತೆ. ಬಟ್ ಆರೋಗ್ಯ ಚೆನ್ನಾಗಿರ್ಬೇಕಾದ್ರೆ ಹೆಲ್ದಿ ಫುಡ್ ಅನ್ನು ನಾವು ತಿನ್ಬೇಕಾಗುತ್ತೆ. ಸೊ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ರೆಸಿಪಿಗಳ ಜೊತೆ ನಮ್ಮ ಅಡುಗೆ ಮನೆಯಲ್ಲಿ ಸಿಗೋಣ. ಅಲ್ಲಿ ತನಕ ಚಿಯರ್ಸ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಅಂಡ್ ಟ್ರಸ್ಟ್ ಸಿನ್ಸ್ 1980, ಪೋಸ್ಟ್ಮ್ಯಾನ್ ತೂರ್ದಾಲ್, ಕ್ಯಾಲ್ಸಿ ಬ್ರೈಟ್ ಟೂತ್ ಪೇಸ್ಟ್ ಅಂಡ್ ಟೂತ್ ಬ್ರಷ್, ಲವ್ ಮಾರ್ಕ್ ಬ್ಯೂಟಿ ಸೋಪ್, ಮದುವೆ ಜವಳಿಗಳಿಗೆ ಹೆಸರಾಂತ ಮಳಿಗೆ
ಸತ್ಯನಾಥ್ ಸ್ಟೋರ್ಸ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.